ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿದ ಸಂಕೋಡಿಗೆ ಪರಿಸರದ ಕಾಂಕ್ರೀಟೀಕರಣ ಆಯ್ನ ಅಡ್ಡತಾದಿನ ಶಾಸಕೇರಿ ಯುಟಿ ಖಾದರ್ ಬುಧವಾರ ಬಯ್ಯಗ ಉದಿಪನ ಮಲ್ತೇರು. ಈ ತಾದಿ ಅಭಿವೃದ್ಧಿ ಆವಡು ಪಂಡದು ಸಂಕೋಡಿಗೆ ಪರಿಸರದ ನಿವಾಸಿಲಿನ ದಿಂಜ ದಿನದ ಬೇಡಿಕೆಯಾದಿತ್ತಂಡು. ನಡುಟು ಒಂತೆ ತಾದಿ ಕಾಂಕ್ರೀಟೀಕರಣಗ ಬಾಕಿ ಆದಿತ್ತಂಡು. ಅವೇನು ಮಲ್ಪಾವಡು ಪನ್ಪಿನ ಬೇಡಿಕೆಗೆ ಸ್ಪಂದಿಸಾದು ಇತ್ತೆ ಪೊರ್ಲುದ ಕಾಂಕ್ರೀಟೀಕರಣದ ತಾದಿ ಆತಂಡು. ಇಂದು ಊರ್ದಾಕ್ಲೆಗೆ ಪ್ರಯೋಜನ ಆವಡು ಪಂಡದು ಶಾಸಕೇರಿ ಯುಟಿ ಖಾದರ್ ತೆರಿಪಾಯರು. ಕೋಟೆಕಾರ್ ನಗರಸಭೆ ವ್ಯಾಪ್ತಿಯ ಸಂಕೋಡಿಗೆ ಪ್ರದೇಶದ ಅಡ್ಡ ರಸ್ತೆ. ಈ ಹಿಂದೆ ಈ ರಸ್ತೆಯು ಬಹುಶಃ ಒಂದು ಭಾಗ ಕಾಂಕ್ರೀಟೀಕರಣವಾಗಿತ್ತು, ಮತ್ತು ಬಹುಶಃ ಸುಮಾರು 100 ಮೀಟ್ರಷ್ಟು ಬಾಕಿಯಾಗಿತ್ತು. ಈ ಪ್ರದೇಶಕ್ಕೆ ಬಂದಾಗ ಇಲ್ಲಿ ಎಲ್ಲ ಕಿರಿಯರು, ವಿಶೇಷವಾಗಿ ನಮ್ಮ ರಾಜೇಶ್ ಅವರು, ಅದೇ ಚಂದ್ರಿಕರ್ ಅವರು, ರೇಣುಕರ್ ಅವರು ಮತ್ತು ಇಲ್ಲಿಯ ನೆರೆಕರೆಲ್ಲರೂ ಕೂಡ ಈ ಒಂದು ರಸ್ತೆಯನ್ನು ಬೇಡಿಕೆಯನ್ನು ಇಟ್ಟಿದ್ದರು. ಬಹುಶಃ ಅದಕ್ಕೆ ಅನುಗುಣವಾಗಿ ಮತ್ತು ಸ್ಥಳ ವೀಕ್ಷಣೆ ಮಾಡಿದ ನಮ್ಮ ಸದಾಶಿವಲಾಲ್ ಇರಲಿ, ಸುರೇಶ್ ಭಟ್ನಾಗರ್ ಇರಲಿ, ಧನುಪಲ್ಯರ್ ಇರಲಿ, ಸಂತೋಷ್ ಇರಲಿ, ನಮ್ಮ ನಾಗೇಶ್ ಶೆಟ್ಟಿ ಇನ್ನಿತ ಎಲ್ಲರೂ ಕೂಡ ಇಲ್ಲಿ ಬಂದು ವೀಕ್ಷಣೆ ಮಾಡಿ ಬಹುಶಃ ಅನುದಾನ ಬಿಡುಗಡೆ ಮಾಡಿ ಅದನ್ನು ಪ್ರಾರಂಭ ಮಾಡಿ ಇವತ್ತು ಪೂರ್ಣಗೊಂಡಿದೆ. ಬಹುಶಃ ನಮ್ಮ ಯುವ ಗುತ್ತಿಗೆದಾರರು ಮೊಹಮ್ಮದ್ ನಜೀರ್ ಅವರು ಅತ್ಯುತ್ತಮವಾಗಿ ತಮ್ಮ ಕೆಲಸ ಕೂಡ ಇವತ್ತು ಮಾಡಿದ್ದಾರೆ. ಸೊ ಇದನ್ನು ನಾವೆಲ್ಲ ಸೇರಿಕೊಂಡು ಸಂತೋಷ ಸಮಾಜಕ್ಕೆ ನಾವು ಇವತ್ತು ಅರ್ಪಿಸ್ತಾ ಇದ್ದೇವೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಚಂದ್ರಿಕಾ ರೈ, ಸ್ಥಳೀಯ ಪ್ರಮುಖರು ರಾಜೇಶ್ ಶೆಟ್ಟಿ, ಸುರೇಶ್ ಭಟ್ನಗರ, ನಾಗೇಶ್ ಶೆಟ್ಟಿ, ಕೋಟೆಕಾರ್ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀಮತಿ ರೇಣುಕಾ ಶೆಟ್ಟಿ ಬೊಕ್ಕ ಸ್ಥಳೀಯ ಪ್ರಮುಖರು ಈ ಪೊರ್ತು ಒಟ್ಟುಗೆ ಇದ್ದಾರೆ.